ತಲ್ಲೂರು ಪಂಚಾಯತ್ ನಿರ್ಲಕ್ಷ್ಯಕ್ಕೆ ತಲ್ಲೂರು ಪೇಟೆ ಎನ್ನುವುದು ಗಬ್ಬೆದ್ದು ಹೋಗಿದೆ. ಪ್ರತಿನಿತ್ಯ ವಾಸನೆಯಲ್ಲಿ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಇಲ್ಲಿಯ ಜನರದ್ದು. ತಲ್ಲೂರು ಜನರ ಗೋಳಿನ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅಭಿವೃದ್ಧಿಗೆ ಪೂರಕವಾಗಬೇಕಿದ್ದ ಬೃಹತ್ ಕಟ್ಟಡವೊಂದು ತಲ್ಲೂರಿನ ಜನರ ನಿದ್ದೆಗೆಡಿಸುತ್ತಿದೆ. ಈ ಕಟ್ಟಡದಿಂದ ಹೊರಹೋಗುವ ಕೊಳಚೆ ನೀರು ಸುತ್ತಮುತ್ತಲಿನ ಪರಿಸರವನ್ನ ಹಾಳುಗೆಡವಿ ತಲ್ಲೂರು ಪೇಟೆಯ ಸ್ವಾಸ್ಥ್ಯವನ್ನೇ ಕೆಡಿಸಿದೆ. ತಲ್ಲೂರಿಗೆ ಕಲಶಪ್ರಾಯದಂತೆ ಎದ್ದು ನಿಂತಿರುವ ಈ ವಸತಿ ಮತ್ತು ವಾಣಿಜ್ಯ ಸಂಕೀರ್ಣದ ಹೆಸರು ಎಂಡಿ ರೆಸಿಡೆನ್ಸಿ ಎಂದು. ಈ ವಸತಿ ಸಮುಚ್ಚಯದಿಂದ ಹೊರಬರುವ ತ್ಯಾಜ್ಯ ನೀರನ್ನ ಸಂಸ್ಕರಿಸದೆ ನೇರವಾಗಿ ಚರಂಡಿಗೆ ಬಿಡುವುದರಿಂದ ಈ ಪ್ರದೇಶದಲ್ಲಿ ವಾತಾವರಣ ಕಲುಷಿತಗೊಂಡಿದೆ. ಸಾಧ್ಯ ಇಲ್ಲ. ಅವರ ಎಲ್ಲ ಒಂದು ಚೇಂಬರಿನ ವಿಚಾರಗಳು, ಚೇಂಬರಿನ ಎಲ್ಲ ದುರ್ವಾಸನೆಗಳನ್ನು ಹಿಡಿದು ಗಲೀಜನ್ನು ಹಿಡಿದು ಎಲ್ಲದನ್ನು ಇಲ್ಲಿಗೆ ಬಿಟ್ಟು ಇಡೀ ಸಾರ್ವಜನಿಕರ ವ್ಯವಸ್ಥೆಗೆ ಇಲ್ಲಿ ನಾವು ವಾತಾವರಣವನ್ನು ಸಂಜೆ ಮೇಲೆ ಪೇಟೆ ಬಂದು ನಿಂತ್ಕೊಳ್ಳುವಂಥ ಸಾರ್ವಜನಿಕರಿಗೆ ಎಲ್ಲರಿಗೂ ತೊಂದರೆ ಆಗ್ತಿದೆ. ಆದರೆ ನಾನು ಅದರ ಬಗ್ಗೆ ನಮ್ಮ ಇಲ್ಲಿಯ ಒಂದು PDO ಪಂಚಾಯತ್ ಅಭಿವೃದ್ಧಿ ಅವರಿಗೂ ನಾನು ಗಮನಕ್ಕೆ ತಂದಿದ್ದೇನೆ. ಕೂಡಲೇ ಅವರಿಗೆ ನೋಟಿಸ್ ಮಾಡಿ ಅವರಿಗೆ ಏನಂತ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೇನೆ. ಇಷ್ಟರೊಳಗೂ ಆ ಕ್ರಮವನ್ನು ತಗೊಂಡಿಲ್ಲ. ಇಲ್ಲಿ ನಿಮ್ಮಲ್ಲಿ ಕ್ರಮ ತಗೊಳ್ಳಿಲ್ಲ ಅಂದರೆ ನಾನು ತಾಲೂಕು ಪಂಚಾಯತ್ ಮತ್ತು ತಹಶೀಲ್ದಾರರ ಗಮನಕ್ಕೂ ತರ್ತೇನೆ ಅಂತಲೇ ಹೇಳಿದ್ದೇನೆ. ಈ ಬಗ್ಗೆ ಸ್ಥಳೀಯರು ಪಂಚಾಯತ್ಗೆ ದೂರು ನೀಡಿದರೂ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. 3 ದಿನದ ಒಳಗೆ ಸಮಸ್ಯೆ ಬಗೆಹರಿಸುವುದಾಗಿ ಹೇಳಿದರೂ ಇನ್ನೂ ಕೂಡ PDO ಸೇರಿದಂತೆ ಯಾವುದೇ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡಿಲ್ಲ. ಆ ಕಡೆ ಗೌರ್ಮೆಂಟ್ ಶಾಲೆ ಇದೆ ಮತ್ತು ಹೈಸ್ಕೂಲ್ ಇದೆ, ಈಚೆಗೆ ಹಾಸ್ಪಿಟ್ಲ್ ಇದೆ, ಎಲ್ಲ ಇದೆ. ಜನರಿಗೆ ಓಡಾಡೋಕ್ಕೆ ಭಯಂಕರ ತೊಂದರೆ ಆಗ್ತಾಯಿದೆ. ಈಗ ಪಂಚಾಯತಿ ಕಂಪ್ಲೇಂಟ್ ಮಾಡಿದ್ದೇವೆ. ಪಂಚಾಯತಿ ಕಂಪ್ಲೇಂಟ್ ಮಾಡಿದ್ರೆ ಅಧ್ಯಕ್ಷರು ಮತ್ತು PDO ಬಂದು ನೋಡಿದ್ದಾರೆ. 3 ದಿನ ಟೈಮ್ ತಗೊಂಡಿದ್ದಾರೆ. 3 ದಿನದಲ್ಲಿ ಈಗ 1 ವಾರ ಆತ ಬಂತು. ಆ ಕೆಲಸನೂ ಮಾಡಲಿಲ್ಲ, ನೀರು ಬಂದ್ ಮಾಡಲಿಲ್ಲ. ಈಗ ನೀರು ವಾಸನೆಯೊಳಗೆ ಯಾರು ಜನರು ತಿರುಗೋಕ್ಕಾಗೋದಿಲ್ಲ. ಜನರಿಗೆ ನೆಕ್ಸ್ಟ್ ಆ ನೀರು ಸ್ಮೆಲ್ಲಿಂದ ಕಾಯಿಲೆ ಬರ್ಬೋದು. ಈಗ ಶಾಲೆ ಮಕ್ಕಳು ಅದರಲ್ಲೇ ತಿರುಗ್ತಾರೆ. ಶಾಲೆ ಮಕ್ಕಳು ತಿರುಗುವಾಗ ಅದೇ ವಾಸನೆಯಲ್ಲೇ ಹೋಗ್ತಾ ಇರ್ತಾರೆ ಶಾಲೆಗೆ. ಮಕ್ಕಳಿಗೂ ಏನಾದ್ರು ತೊಂದರೆ ಆಗ್ಬೋದು. ಇದರಿಂದ ಒಂದು ಕ್ರಮ ತಗೊಳ್ಬೇಕಂದ್ರೆ ಪಂಚಾಯತಿ ಮೂಲಕ ತಿಳಿಸಿದ್ದೇವೆ. ಈ ಸಮುಚ್ಚಯದ ಸುತ್ತಮುತ್ತ ಶಾಲೆ, ಅಂಗನವಾಡಿ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲ್ಲದೆ ಸ್ವತಃ ಪಂಚಾಯತ್ ಆಡಳಿತ ಕಚೇರಿ ಇದೆ. ಆದರೂ ಮೂಗು ಮುಚ್ಚಿಕೊಂಡು ಕೆಲಸ ಮಾಡುತ್ತಿದ್ದಾರೆ ಹೊರತು ಈ ಸಮಸ್ಯೆ ಪರಿಹರಿಸುವ ಗೋಜಿಗೆ ಹೋಗಿಲ್ಲ. ಸದ್ಯಕ್ಕಂತೂ ಈ ವಾಸನೆಯಿಂದ ಸಾರ್ವಜನಿಕರು ಕಂಗೆಟ್ಟಿದ್ದು, ಸಾರ್ವಜನಿಕರ ಆಕ್ರೋಶದ ಕಟ್ಟಿಯೊಡೆಯುವ ಮುನ್ನ ಪಂಚಾಯತ್ ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಇಲ್ಲದಿದ್ದಲ್ಲಿ ಸಾರ್ವಜನಿಕರು ಉಗ್ರ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ. ಹರೀಶ್ ಕಿರಣ್ ತುಂಗ, V4 News 24/7 ಕುಂದಾಪುರ.